ದಕ್ಷಿಣ ಕನ್ನಡ ಜಿಲ್ಲೆದ ಸಿಆರ್ಝೆಡ್ ವ್ಯಾಪ್ತಿಡ್ ಸಾಂಪ್ರದಾಯಿಕ ಮರಳುಗಾರಿಕೆ ಶುರು ಮನ್ಪುನ ಇಚಾರಡು ಸರ್ಕಾರದ ಅನಗತ್ಯ ವಿಳಂಬ ನೀತಿದ ಬಗ್ಗೆ ಬೆಳಗಾವಿದ ಅಧಿವೇಶನಡ್ ಕುಡ್ಲದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಯಿನ ಡಿ ವೇದವ್ಯಾಸ್ ಕಾಮತ್ ಮೇರ್ ವಿಶೇಷ ಗಮನ ಸೆಳೆತೆರ್. ಇತ್ತೆ ಜಾಸ್ತಿ ಕಾಸಿರ್ದಾದ ಜನಸಾಮಾನ್ಯರಿಗೂ ಪೊಯ್ಯದ ತೊನರೆ ಆವಂದೆ ನನಲ ಸಿಆರ್ಝೆಡ್ ವಲಯಡ್ ಮರಳುಗಾರಿಕೆ ಶುರು ಆಯಿಜಿಂಡ ಕಟ್ಟಡ ಕಟ್ಟುನ ಚಟುವಟಿಕೆಲು ಉಂತುನ ಆತಂಕ ಇತ್ತದು. ನೆನ್ನೆ ನಂಬುದು ಜೀವನದೆತ್ತೊಂದು ಇಪ್ಪುನ ಕಾರ್ಮಿಕ ಕುಟುಂಬದಕುಲು ಕಷ್ಟಗ ತಿಕ್ಕದು ಬೂರ್ನ ಬಗ್ಗೆ ಆರ್ಥಿಕವಾದ ಜಿಲ್ಲೆಗ್ ನಷ್ಟ ಆಪುನ ಬಗ್ಗೆ ಬೊಕ ಒಟ್ಟಾರೆಯಾದ ಜಿಲ್ಲೆಡು ಉಂಟಾತಿನ ಪೊಯ್ಯದ ಸಮಸ್ಯೆದ ಬಗ್ಗೆ ಸದನದ ಗೇನದೆ ತುಂದೆರ. ಜಿಲ್ಲೆಡ್ ಮರಳುಗಾರಿಕೆ ಉಂತದು ಮಸ್ತ್ ತಿಂಗುಲು ಕರಿದಿತ್ತುಂಡಲ ಐನು ಕೂಡ ಸುರು ಮನ್ಪೆರ ಜಿಲ್ಲಾಧಿಕಾರಿನ ಅಧ್ಯಕ್ಷತೆಡ್ ಇಪ್ಪುನ 7 ಜನ ಸದಸ್ಯರನ್ನು ದೀವೊಂದಿನ ಸಮಿತಿ ಪರಿಶೀಲನೆ ಮಂತದ ಅಗತ್ಯ ಕ್ರಮತ ಸಂಪೂರ್ಣ ವರದಿನ ಬೆಂಗಳೂರಿಗೂ ಕಡಪುರ್ದು ಕೊಡ್ತೆರ್. ಅಂಡ ಇಡೆಮುಟ್ಟ ಅನುಮತಿ ತಿಕ್ಕದಿಜೆ. ಸದ್ಯಗೂ ಜಿಲ್ಲೆಡು ಒವ್ವೇ ಕಾಮಗಾರಿಗ್ಲ ಸಿಆರ್ಝೆಡ್ ಪೊಯ್ಯ ತಿಕ್ಕೊಂದಿಜ್ಜೆ. ಬರ್ಪಿ ದಿನಟು ಲೋಕಸಭಾ ಚುನಾವಣೆ ಘೋಷಣೆ ಆಂಡ ಕೂಡ ಕೆಲವು ತಿಂಗಳು ಪೊಯ್ಯ ತಿಕ್ಕಂದೆ ಕಷ್ಟ ಅನುಭವಿಸುವ ಸ್ಥಿತಿ ಎದುರಾಯರ ಉಂಡು. ಇತ್ತೆ ಜಿಲ್ಲಾಡಳಿತದ ಹಂತಡ್ ಮಾತ ಅಗತ್ಯ ಕ್ರಮಕ್ಲೆನ್ ಪೂರೈಸದು ವರದಿನ ಕಡಪುರ್ದು ಇತ್ತುಂಡಲ ನನಲ ನಿರಾಪೇಕ್ಷಣಾ ಪತ್ರ ಕೊರಂದೆ ಅನಗತ್ಯ ವಿಳಂಬ ನೀತಿ ಅನುಸರಿಸೊಂದುಂಡು. ನಮ್ಮ ಜಿಲ್ಲೆಡ್ ಎಂಸ್ಯಾಂಡ್ನ್ ಸಾದಿ ಹತ್ತಂಡ ಬೇತೆ ಉಪಯೋಗಗ್ ಮಾತ್ರ ಬಳಸುಂದುಂಡು. ಅವು ಬುಡ್ನ ಇಲ್ಲು ಕಟ್ಟರೆ ಜಾಸ್ತಿ ಉಪಯೋಗ ಮಂತೊಂದಿಜ್ಜಿ. ಒಂದು ಮಾನ್ಯ ಸಭಾಧ್ಯಕ್ಷರೆಗ್ಲ ತೆರಿದಿನ ವಿಚಾರ ಅಂಚಾದ ಇತ್ತನೆ ನಿರಾಪೇಕ್ಷಣ ಪತ್ರ ಕೊರ್ದು ಸಾಂಪ್ರದಾಯಿಕ ಮರಳುಗಾರಿಕೆದ ಆರಂಭಗ್ ಅನುಮಂತದ ಕೊರಡೊಂದು ಮನವಿ ಮಂತೆರ. ಪ್ರಶ್ನೆ ನಂಬರ್ 762 ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರನ್ನ ಕೇಳಿದ್ದೆ. ಉತ್ತರ ಒದಗಿಸಲಿದೆ. ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಉತ್ತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಸಮಸ್ಯೆಯಿಂದಾಗಿ ಅಭಿವೃದ್ಧಿ ಕಟ್ಟಡ ಕಾಮಗಾರಿಗಳು ಸ್ಥಗಿತವಾಗಿರುವುದನ್ನು ಕಂಡುಬರುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನಾನು ಕಳೆದ ಏಪ್ರಿಲ್ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆದ ನಂತರ ಇವತ್ತಿನ ತನಕ ಸಿಆರ್ಝೆಡ್ ವಲಯದಲ್ಲಿ ಮರಳು ತೆಗೆಯುವಂಥ ಅವಕಾಶಗಳ ಅನುಮತಿ ರಾಜ್ಯದ ಸರ್ಕಾರದ ವತಿಯಿಂದ ಕೊಡಲಿಲ್ಲ. ಕಳೆದ ಹಲವಾರು ವರ್ಷಗಳಿಂದ ಸಿಆರ್ಝೆಡ್ ವಲಯದಲ್ಲಿ ಮರಳನ್ನು ತೆಗಿತಾ ಇದ್ದಾರೆ. ಆದರೆ ಈ ವರ್ಷ ಮರಳು ತೆಗೆಯದೇ ಇದ್ದು ಕೂಡ ಅವರಿಗೆ ಸರ್ಕಾರಕ್ಕೆ ಅದರ ಗಮನ ಬಂದಿರುವುದಿಲ್ಲ ಅಂತ ಹೇಳುವಂಥದ್ದು ಮಾಹಿತಿ ತಪ್ಪು. ಇವತ್ತು ಎಲ್ಲ ಕನ್ಸ್ಟ್ರಕ್ಷನ್ ಲೈನ್ಗಳು ಆಗ್ತಾ ಇದೆ. ತಮಗೂ ಗೊತ್ತಿದೆ, ತಾವು ಕೂಡ ಸಿಆರ್ಝೆಡ್ ವಲಯದಿಂದಲೇ ಆಯ್ಕೆಯಾಗಿ ಬಂದಿದ್ರಿ. ಇವತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ 3 ಯೂನಿಟ್ಗೆ 15,000 ರಿಂದ 16,000 ರೂಪಾಯಿ ಅನ್ನ ಪಡ್ಕೊಂಡು ಇವತ್ತು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗಾಗಿ ನಾನ್ ಸಿಆರ್ಝೆಡ್ ವಲಯದ ಮರಳನ್ನು ಸಿಆರ್ಝೆಡ್ ವಲಯದ ಮರಳಿಗೆ ಹೋಲಿಕೆ ಮಾಡಿಕೊಂಡು ಆ ರೀತಿಯ ಕಾಮಗಾರಿಗಳ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ. ನಾನ್ ಸಿಆರ್ಝೆಡ್ ಅಲ್ಲಿ ಇವರು ಮರಳು ಸಿಗ್ತಾ ಇದೆ, ಬಟ್ ಸಿಆರ್ಝೆಡ್ ವಲಯದ ಮರಳು ಆ ಕನ್ಸ್ಟ್ರಕ್ಷನ್ ವರ್ಕ್ಗಳಿಗೆ ಮನೆ ಕಟ್ಟುವವರಿಗೆ ಅಗತ್ಯ ಇದೆ. ಅದು ಇವತ್ತಿಗೂ ಅನುಮತಿ ಆಗಿಲ್ಲ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 7 ಮೆಂಬರ್ಸ್ ಕಮಿಟಿಯಲ್ಲಿ ಎಲ್ಲ ಆಗಿ ಬೆಂಗಳೂರಿಗೆ ಬಂದಿದೆ. ಇಲ್ಲಿಂದ ನಿರೀಕ್ಷಣಾ ಪತ್ರ EC ಪಡ್ಕೊಳ್ಬೇಕಾಗಿದೆ, ಡೈರೆಕ್ಟ್ರಿಗೆ ಬಂದಿದೆ. ಅಲ್ಲಿ ಕೂಡ ಒಂದು ಸಭೆ ಆಗಿದೆ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಅಲ್ಲಿಂದ ಅದ ನಂತರ ಯಾವುದೇ ಅನುಮತಿ ಬಂದಿಲ್ಲ. ಇನ್ನು ಈಗಾಗಲೇ ಏಪ್ರಿಲ್ ನಂತರ ಈಗ ಡಿಸೆಂಬರ್ ಬಂದಿದೆ, 7-8 ತಿಂಗಳು ಯಾವುದೇ ಕಾಮಗಾರಿಗಳಿಗೆ ಸಿಆರ್ಝೆಡ್ ಮರಳು ದೊರೆತಿಲ್ಲ. ಇನ್ನು ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಘೋಷಣೆ ಆದರೆ ಇನ್ನು ಈ 1 ವರ್ಷ ಚಿಲ್ಲರೆ ಯಾವುದೇ ಸಿಆರ್ಝೆಡ್ ವಲಯದ ಮರಳು ಸಿಗದೆ ಕೂಲಿ ಕಾರ್ಮಿಕರು ಬಂದವರು ಪುನರಪಿಲಿ ಕೆಲಸ ಇಲ್ಲ ಅಂತೇಳಿ ಕೆಲಸ ಬಿಟ್ಟು ಅವರು ಊರಿಗೆ ಹೋಗುವಂಥ ಪರಿಸ್ಥಿತಿ. ಆ ಕಟ್ಟಡದ ಸಾಮಗ್ರಿಗಳ ಯಾರೆಲ್ಲ ಮಾರಾಟ ಮಾಡ್ತಾರೆ ಅವರಿಗೆ ತೊಂದರೆ, ಆರ್ಥಿಕವಾಗಿ ಕೂಡ ಹೊಡೆತ ಬೀಳುವಂಥದ್ದು. ಇದರ ಮಧ್ಯದಲ್ಲಿ ಎಲ್ಲ ರೀತಿಯ ಕಾಮಗಾರಿಗಳಿಗೆ ವೇಗ ಕೊಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಮಾನ್ಯ ಗಣಿ ಸಚಿವರು ಇದನ್ನು ಗಮನವನ್ನು ಇಟ್ಕೊಳ್ಬೇಕು. ಸಿಆರ್ಝೆಡ್ ವಲಯದಕ್ಕೆ ಈಗಾಗಲೇ 8 ದಿಬ್ಬ ಅಂದರೆ ಪಾಲ್ಗುಣಿ ನದಿಯಲ್ಲಿ 5 ದಿಬ್ಬ ಮತ್ತು ನೇತ್ರಾವತಿಯಲ್ಲಿ 3 ದಿಬ್ಬಗಳನ್ನು ಗುರುತಿಸಿಕೊಂಡು ತಮಗೆ ಬಂದಿದೆ. ಅತಿ ಶೀಘ್ರದಲ್ಲಿ ತಾವೊಂದು ಅದನ್ನು ECಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದರೆ ಅದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೈಗೆತ್ತಿಕೊಳ್ಳಿಕ್ಕೆ ಆಗತ್ತೆ. ಉತ್ತರದಲ್ಲಿ ಒಂದು ಕೊಟ್ಟಿದ್ದಾರೆ, ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಎಂಸ್ಯಾಂಡ್ ಅಂತ ಹೇಳುವಂಥದ್ದೆಲ್ಲ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕಿಗೆ ಎಂಸ್ಯಾಂಡ್ ಈ ರೋಡು ಮತ್ತು ಇನ್ನಿತರಕ್ಕೆ ಉಪಯೋಗ ಆಗುವುದು ಬಿಟ್ಟರೆ ಈ ಮನೆ ಕಟ್ಟುವಂಥ ವ್ಯವಸ್ಥೆಗಳಿಗೆ ಎಂಸ್ಯಾಂಡ್ ಅಧ್ಯಕ್ಷರಿಗೂ ಗೊತ್ತಿದೆ ಬಹಳಷ್ಟು ಉಪಯೋಗ ಆಗೋದು ಕಡಿಮೆ. ಅದಕ್ಕಾಗಿ ತಮ್ಮ ಮೂಲಕ ನಾನು ಮಂತ್ರಿಗಳ ಹತ್ರ ಸರ್ಕಾರಕ್ಕೆ ಇಷ್ಟೇ ಮನವಿ ಮಾಡೋದು, ಈಗಾಗಲೇ ಡೈರೆಕ್ಟರ್ ಆಫೀಸ್ ಮತ್ತು ಮಂತ್ರಿಗಳ ಕಚೇರಿಗೆ ಬಂದಂಥ ECಯನ್ನು ನಿರೀಕ್ಷಣಾ ಪತ್ರವನ್ನು ಆ 8 ದಿಬ್ಬಗಳಿಗೆ ತೆಗೆಯಲಿಕ್ಕೆ ಅವಕಾಶಗಳನ್ನು ತಕ್ಷಣವಾಗಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಹತ್ರ ನಾನು ಮತ್ತೆ ಕೇಳಿಕೊಳ್ತೇನೆ.